ಬಂಟ್ವಾಳದ ಬಿಸಿ ರೋಡ್ ಸಮೀಪದ ಕಾಮಾಜ್ ಎಂಬಲ್ಲಿ ಕಳೆದ 1 ವರ್ಷಗಳಿಂದ 33 ಕೆವಿ ವಿದ್ಯುತ್ ತಂತಿಗಳ ವಿದ್ಯುತ್ ಕಂಬಗಳು ವಾಲಿ ನಿಂತಿದ್ದು ಬೀಳುವ ಸ್ಥಿತಿಯಲ್ಲಿವೆ. ಇದರಿಂದ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂಬ ಮನವಿಗೆ ಮೆಸ್ಕಾಂನಿಂದ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಕಾಮಾಜೆ ನವೋದಯ ಯುವಕ ಸಂಘದ ಸದಸ್ಯರು ಸುಮಾರು 1 ವರ್ಷದ ಹಿಂದೆ ಈ ಬಗ್ಗೆ ಮೆಸ್ಕಾಂಗೆ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿല്ലെಂದು ಸಂಘ ಆರೋಪಿಸಿದೆ. ಕಾಮಾಜಿಯಲ್ಲಿ ರಸ್ತೆಗೆ ತಾಕಿಕೊಂಡು ಹೈಟೆನ್ಷನ್ ವಿದ್ಯುತ್ ತಂತಿಗಳು ಹಾದು ಹೋಗುತ್ತಿದ್ದು, ಇದಕ್ಕೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ಕಂಬಗಳನ್ನು ಹೂತು ಹಾಕದಿರುವುದು ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಕಾಮಾಜಿಯ ಈ ಪರಿಸರದಲ್ಲಿ ಅಂಗನವಾಡಿ ಮತ್ತು ಮನೆಗಳಿದ್ದು ವಿದ್ಯುತ್ ಕಂಬ ಬಿದ್ದರೆ ಅನೇಕ ಜೀವಹಾನಿಯಾಗುವ ಸಂಭವವಿದೆ. ಹೀಗಾಗಿ ಜನರ ಪ್ರಾಣ ರಕ್ಷಣೆಯ ದೃಷ್ಟಿಯಿಂದ ಕಂಬಗಳನ್ನು ತೆರವು ಮಾಡಿ ಎಂದು ಕಳೆದ 1 ವರ್ಷದ ಹಿಂದೆ ಕಾಮಾಜೆ ನವೋದಯ ಯುವಕ ಸಂಘ ಮೆಸ್ಕಾಂಗೆ ದೂರು ನೀಡಿದೆ. 1 ವರ್ಷ ಕಳೆದರೂ ಇಲಾಖೆಯ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಎಂದು ಆರೋಪಿಸಿದ ಸಂಘದ ಸದಸ್ಯರು ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮೆಸ್ಕಾಂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಶಾಂತ್ ಪೈ ಅವರು ಹೇಳುವುದು ಹೀಗೆ: 2 ವರ್ಷಗಳ ಹಿಂದೆ ವಿದ್ಯುತ್ ಕಂಬ ವಾಲಿರುವ ಬಗ್ಗೆ ದೂರು ಬಂದಿದೆ. ದೂರಿಗೆ ಕೂಡಲೇ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಕಂಬಕ್ಕೆ ಗುಂಡಿ ತೆಗೆಯುವಾಗ ಕಲ್ಲು ಬಂಡೆ ಸಿಕ್ಕಿದ ಕಾರಣ ಅದರ ಮೇಲೆಯೇ ವಿದ್ಯುತ್ ಕಂಬಗಳನ್ನು ಹಾಕಲಾಗಿದೆ. ಕಂಬ ವಾಲಿರುವುದು ಗಮನಕ್ಕೆ ಬಂದ ಕೂಡಲೇ ಸ್ಟೇ ವೈರ್ ಮೂಲಕ ವಿರುದ್ಧ ದಿಕ್ಕಿನಲ್ಲಿ ಎಳೆದು ಕಟ್ಟಲಾಗಿದೆ. ವಿದ್ಯುತ್ ಕಂಬ ಬೀಳದಂತೆ ಕಾಂಕ್ರೀಟ್ ಹಾಕಿ ಭದ್ರತೆಯನ್ನೇ ಮಾಡುವಂತೆ ಗುತ್ತಿಗೆದಾರರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಪುನಃ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಕಾಮಾಜೆ ಪರಿಸರದಲ್ಲಿರುವ ಒಂದು ಅವ್ಯವಸ್ಥೆ ಮೆಸ್ಕಾಂನಿಂದ ಇಲ್ಲಿ ಸಮೀಪವಾಗಿ ಅಂಗನವಾಡಿ ಕೇಂದ್ರ ಸಹ ಇದೆ. ಇದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಇದರ ಬೇಜವಾಬ್ದಾರಿತನಕ್ಕೆ. ಬಟ್ ಯಾರು ಸಹ ರೆಸ್ಪಾನ್ಸ್ ಮಾಡಲಿಲ್ಲ. ಇನ್ನು ಇದಕ್ಕೆ ನಮ್ಮ ಊರಿನವರು ಎಲ್ಲರೂ ಒಂದು ಸಹಿಯನ್ನು ಹಾಕಿ ಕೊಟ್ಟಿದ್ದಾರೆ. ಅವರು ಮೆಸ್ಕಾಂನವರು ತಗೊಂಡಿದ್ದಾರೆ, ಅದಕ್ಕೆ ಸೈನ್ ಹಾಕಿ ಸಹ ಕೊಟ್ಟಿದ್ದಾರೆ ಸರಿ ಮಾಡ್ತೇವೆ ಅಂತ. ಇನ್ನೂ ಸಹ ಯಾರು ಮಾಡಲಿಲ್ಲ. ಅದಲ್ಲದೆ ಲಾಸ್ಟ್ ಟೈಮ್ ಸಹ ಒಂದು ಸತಿ ಶಾರ್ಟ್ ಆಗಿ ತುಂಬ ಮನೆಯದ್ದು ಫ್ಯೂಸ್ ಎಲ್ಲ ಹೋಗಿತ್ತು. ಆದರೂ ಸಹ ಯಾರು ಸಹ ಬರಲಿಲ್ಲ. ಇದು ಹೀಗೆ ಇದ್ದರೆ ನೆಕ್ಸ್ಟ್ ಆಗುವ ಅನಾಹುತಕ್ಕೆ ಮೆಸ್ಕಾಂನವರೇ ಕಾರಣ ಆಗ್ತಾರೆ. ಆದಷ್ಟು ಬೇಗ ಆಗಿ, ಯಾಕಂದರೆ ಇಲ್ಲಿ ಹತ್ರ ಅಂಗನವಾಡಿ ಶಾಲೆ ಸಹ ಇದೆ. ಹಾಗಾಗಿ ಆದಷ್ಟು ಬೇಗ ಅದನ್ನೊಂದು ಕೆಗೆ ಅವರು ಸರಿ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ.